ಶಾಲಾ ಕಾಲೇಜಿನೊಳಗೆ ಯಾವುದೇ ವಿವಾದ ಇರಬಾರದು, ರಾಜಕೀಯ ಬರಬಾರದು. ಶಾಲೆಯಲ್ಲಿ ಸಮಸ್ಯೆ ಬಂದಾಗ ಧಾರ್ಮಿಕ ಹಕ್ಕು ಕೇಳುವಾಗ ಅಲ್ಲಿ ಮುಖ್ಯವಾಗಿ ಡಿಸಿಪ್ಲಿನ್ ಇರಬೇಕು. ಬಗೆಹರಿಯದೇ ಇದ್ದರೆ ನ್ಯಾಯಾಲಯಕ್ಕೆ ಹೋಗಿ ಬಗೆಹರಿಸಲಿ ಎಂದು ವಿರೋಧ ಪಕ್ಷದ ಉಪನಾಯಕ ಶಾಸಕ ಯುಟಿ ಖಾದರ್ ಸಲಹೆ ನೀಡಿದ್ದಾರೆ. ಸುದ್ದಿಗಾರರ ಜೊತೆ ಮಾತನಾಡಿದ ಅವರು, ಮಕ್ಕಳ ಪೋಷಕರೊಂದಿಗೆ ಶಿಕ್ಷಕರೊಂದಿಗೆ ಕುಳಿತುಕೊಂಡು ಈ ವಿವಾದವನ್ನ ಬಗೆಹರಿಸಬೇಕು. ಅಲ್ಲಿ ಹಿಜಾಬ್ ಹಾಕಿದ್ರು ಅಂತ ಇನ್ನೊಂದು ಕಡೆ ಕೇಸರಿ ಶಾಲು ಹಾಕಿಕೊಂಡು ಹೋದ್ರೆ ವಿವಾದ ಬಗೆಹರಿಸಲು ಆಗೋದಿಲ್ಲ. ಅಲ್ಲಿನ ವಿವಾದವನ್ನ ಅಲ್ಲಿಯವರೇ ಬಗೆಹರಿಸಿಕೊಳ್ಳಲಿ. ಹೊರಗಡೆ ಇರುವ ಜನ ಅಲ್ಲಿಗೆ ಹೋಗಿ ವಿವಾದವನ್ನ ಬಗೆಹರಿಸಲು ಸಾಧ್ಯವಿಲ್ಲ. ಇಂತಹ ಪ್ರಕರಣಗಳನ್ನ ನಾನೇ ಖುದ್ದಾಗಿ ಈ ಹಿಂದೆ ಬಗೆಹರಿಸಿದ್ದೇನೆ. ಹೆಣ್ಣು ಮಕ್ಕಳ ಭವಿಷ್ಯಕ್ಕೆ ಯಾವುದೇ ಕಾರಣಕ್ಕೂ ಇದರಿಂದ ತೊಂದರೆ ಉಂಟಾಗಬಾರದು. ವಿವಾದವನ್ನ ಎಲ್ಲರೂ ಕುಳಿತುಕೊಂಡು ಒಮ್ಮತದಿಂದ ಬಗೆಹರಿಸಬೇಕು ಎಂದು ಸಲಹೆ ನೀಡಿದ್ದಾರೆ. ಶಾಲೆ ಕಾಲೇಜಿನೊಳಗಡೆ ಪೊಲಿಟಿಕ್ಸ್ ಎಂಟರ್ ಆಗಬಾರ್ದು. ಸಂಬಂಧಪಟ್ಟ ಹಾಗೆ ಇದರಲ್ಲಿ ಒಂದು ಶಾಲೆಯಲ್ಲಿ ಆ ಒಂದು ಸಮಸ್ಯೆ ಬಂದಾಗ ಮ್ಯಾನೇಜ್ಮೆಂಟ್ ಕಮಿಟಿ, ಪ್ರಿನ್ಸಿಪಲ್, ಹೆತ್ತವರು ಚರ್ಚೆ ಮಾಡಿ ಮುಗಿಸಬೇಕು. ಇದಕ್ಕೆ ಇಲ್ಲಿ ಏನಿದೆ ಅಂತ ಹೇಳಿದರೆ, ಒಂದು ಧಾರ್ಮಿಕ ಸ್ವತಂತ್ರ ಹಕ್ಕಂತ ಒಂದು ಸಂವಿಧಾನಬದ್ಧವಾಗಿ ಕೇಳುವಂಥದ್ದು ಒಂದು. ಎರಡನೇದು ಡಿಸಿಪ್ಲಿನ್ ಮತ್ತು ಯೂನಿಫಾರ್ಮ್ ಅಲ್ಲ, ಅದು ವಾಯ ಮೀಡಿಯಾ ಕೂತ್ಕೊಂಡು ಚರ್ಚೆ ಮಾಡಿ ಬಗೆಹರಿಸಬೇಕು. ಬಗೆಹರಿಸಿದ್ರೆ ದೇ ಹ್ಯಾವ್ ಟು ಗೋ ಟು ಕೋರ್ಟ್. ಕೋರ್ಟ್ ವಿಲ್ ಡಿಸೈಡ್ ವಾಟ್ ಹ್ಯಾಸ್ ಟು ಡೂ. ಅದು ಜನ ಅದರಲ್ಲಿ ಇದಾಗಬಾರ್ದು. ಮತ್ತು ಅದಕ್ಕೆ ಇನ್ನೊಂದು ಕಾಲ ಶಾಲೆ ಇದೆಲ್ಲ ಕೂಡ ಇಟ್ಸ್ ನಾಟ್ ರೈಟ್ ಮೆಸೇಜ್. ಶಾಲೆ ಹಾಕ್ಕೊಂಡು ಹೋಗೋದು ಅದು ಬೇರೆ ಬೇರೆ, ಅದಕ್ಕೆ ಅದೊಂದು ಡಿಫ್ರೆನ್ಸ್ ಇದೆ. ಅದ್ರಲ್ಲಿ ನಾವು ಹೇಳಬೇಕಾದ್ರೆ ಮಕ್ಕಳ ಭವಿಷ್ಯ ಯಾವುದು ಕೂಡ ಮಕ್ಕಳ ಭವಿಷ್ಯಕ್ಕೆ ತೊಂದರೆ ಆಗಬಾರ್ದು. ಅದರಲ್ಲಿ ಕೂಡ ಹೆಣ್ಣು ಮಕ್ಕಳ ಭವಿಷ್ಯಕ್ಕೆ ತೊಂದರೆ ಆಗಬಾರ್ದು. ಈಗ ವಾಯ ಮೀಡಿಯಾ ಆಗಿದ್ದು ಸುಪ್ರತಿಷ್ಠೆ ಆಗಿದೆ. ಮಕ್ಕಳ ಪ್ರಶ್ನೆ ಯಾರಿಗಿಲ್ಲ. ಇದು ಎಲ್ಲರಿಗೂ ಕೂಡ ರಾಜ್ಯಕ್ಕೆ ಮತ್ತು ಸ್ವಪ್ರತಿಷ್ಠೆ ಆಗಿ ಬಿಟ್ಟಿದೆ. ಮಕ್ಕಳ ಶಿಕ್ಷಣದ ಬಗ್ಗೆ ಆಲೋಚನೆ ಮಾಡಿಕೊಂಡು ಹೋದರೆ ಹೆತ್ತವರು ಇವರೆಲ್ಲ ಕೂತ್ಕೊಂಡು ಅದಕ್ಕೆಂದು ಪರಿಹಾರ ಸಿಗ್ತದೆ. ಎರಡೂ ವಿಚಾರಗಳು ಕೂಡ ಒಂದು ವಾಯ ಮೀಡಿಯಾ ಬರೆದಿದ್ದರೆ ನೆಕ್ಸ್ಟ್ ಕ್ವಶನ್ ಏನಿರೋದು, ಎನಿ ಒನ್ ಶುಡ್ ಗೋ ಟು ದಿ ಕೋರ್ಟ್. Let the court decide.